Hi, hi, Simple Anna. Jitesh, hi, good morning. Like done, thank you. ಚಾ ಪರಿಹಾರ ದಾದೆ ತಿಂಡಿ ಇತ್ತಡು ಉಲ್ಲಾರ ಇದ್ದೀರಾ ಯಾರಾದರೂ ಕಮೆಂಟ್ ಹಾಕಿ.
ಜಿತೇಶ್ ಉಲ್ಲಾರ ಸಿಂಪಲ್ ಅಣ್ಣ. ವಿಮಲಾ ಸಿಸ್ ಹಾಯ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. 3ನೇ ಲೈಕ್, ಥ್ಯಾಂಕ್ ಯು. ಟೀ ಆಯಿತಾ? ಟಿಫಿನ್ ಆಯಿತು ಸಿಸ್ಟರಾ? ನಂದಾಯಿತು. ನನಗೆ ದೋಸೆ ಇತ್ತು. ದೋಸೆ ಅಲ್ಲ, ಸಾರಿ, ಇಡ್ಲಿ ಇತ್ತು. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಶುಭ ಮುಂಜಾನೆ. ನಿಮಗೂ ಕೂಡ ಶುಭ ಮುಂಜಾನೆ. ಇವಾಗ ಕಾಫಿ ಕುಡಿತಾ ಇದ್ದೇನೆ. ಏನು ತಿಂಡಿ ಇತ್ತು ಬೆಳಿಗ್ಗೆ? ಏನು ತಿಂಡಿ? ನಿಂದು ಟಿಫಿನ್ ಆಯಿತಾ? ನಂದಾಯಿತು, ಇಡ್ಲಿ ಇತ್ತು. ನನಗೆ ಇಡ್ಲಿ ಚಟ್ನಿ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಚಪಾತಿ ಬೀಟ್ರೋಟ್ ಪಲ್ಯ. ಹೌದಾ? ಮತ್ತು ಮಳೆ ಇದೆಯಾ ನಿಮ್ಮ ಕಡೆ? ಬಿಸಿಲಿದೆಯಾ ಹೇಗೆ? ಟಿಫನ್ ಆಗಿಲ್ಲ. 9 ಗಂಟೆ ಆಗ್ತಾ ಬಂತು. ನಮ್ಮ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿ. ಟೈಮಿಂಗ್ಸ್ ಹೇಳಿ ಸಿಸ್, ಎಷ್ಟು ಗಂಟೆಗೆ? ಸೂಪರ್ ಲೈವ್, ಥ್ಯಾಂಕ್ ಯು. ಸುಂದರವಾದ ನೇರ ಪ್ರಸಾರ, ಥ್ಯಾಂಕ್ ಯು ಸಿಸ್. ಇವತ್ತು ಬಿಸಿಲಿದೆ. ಹೌದು, ಈ ಕಡೆ ಕೂಡ ಬಿಸಿಲಿದೆ. ನಿನ್ನೆ ಮಳೆ ಇತ್ತು. ಒಂದು 11 ಗಂಟೆ ತನಕ ಮಳೆ ಇತ್ತು, ಮತ್ತೆ ಇರಲಿಲ್ಲ. 11 ಗಂಟೆಗಾ? ಓಕೆ ಓಕೆ ಓಕೆ. ಸೂಪರ್ ಲೈವ್, ಥ್ಯಾಂಕ್ ಯು. ಕಾರ್ತಿಕ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್ ಕಾರ್ತಿಕ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಆಯಿತು ನಿಮ್ಮದು? ನಂದು ಕೂಡ ಆಯಿತು. ಎಂತಿತ್ತು ತಿಂಡಿ ನಿಮಗೆ? ಲೈಕ್ 3, ಥ್ಯಾಂಕ್ ಯು. ಸುಂದರವಾದ ನೇರ ಪ್ರಸಾರ ಅಂತ ವಿಮಲಾ ಸಿಸ್ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಸಿಸ್. ಮುದ್ದು ನಾನು ನೀವಾ? ನಿಮ್ಮದು ಎಷ್ಟು ಐಡಿ ಇದೆ ಗುದ್ದುತ್ತೇನೆ ನೋಡಿ. ಇದಕ್ಕೆ ಬ್ಲೂ ಬೇಕಾ? ಬ್ಲೂ ಬೇಕಾ ಪ್ರಸನ್ನ ಅಣ್ಣ? ಥ್ಯಾಂಕ್ ಯು ಸಿಸ್. ಹೊಸ ಚಾನಲ್ ಇದು? ಹೌದಾ? ಓಕೆ ಓಕೆ, ಇದು ಬ್ಲೂ ಆಯಿತಾ?
ಅದು ಅದು ಚಾನಲ್ ಏನಾಯಿತು? ಸೂಪರ್, ಥ್ಯಾಂಕ್ ಯು ಬ್ರದರ್. ಡಿಲೀಟ್ ಆಯಿತು, ಯಾಕೆ? ಯಾಕೆ ಡಿಲೀಟ್ ಆದದ್ದು? ಸೂಪರ್ ಲೈವ್, ಥ್ಯಾಂಕ್ ಯು. ಸಬ್ ಡನ್, ಓಕೆ, ಥ್ಯಾಂಕ್ ಯು ಬ್ರದರ್. ಕಮೆಂಟ್ ಹಾಕಿ ಆಯಿತಾ, ಮತ್ತೆ ರಿಟರ್ನ್ ಮಾಡ್ತೇನೆ. ಫೋನ್ ಕಳೆದೋಗಿತ್ತು, ಹೌದಾ? ಓ ದೇವರೇನೆ. ಇವಾಗ ತಗೊಂಡೆ ಹೊಸ ಫೋನಾ? ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್ ಅಣ್ಣ, ಸೂಪರ್, ಥ್ಯಾಂಕ್ ಯು. ಹೌದು, ಥ್ಯಾಂಕ್ ಯು ಕಾರ್ತಿಕ್ ಅಣ್ಣ. ಕಮೆಂಟ್ ಮಾಡಿ ಬರ್ತೀನಿ, ಆಯ್ತಾಯ್ತು. ಸೂಪರ್, ಥ್ಯಾಂಕ್ ಯು. ನವಿಲು ಬೇಕಾ? ನವಿಲು ಹೋಗ್ತಾ ಉಂಟು. ನೈಸ್, ಥ್ಯಾಂಕ್ ಯು. ಮನೆಗೆ ನವಿಲು ಬಂದಿದೆ, ಮತ್ತು ಕೆಲವು ಹಕ್ಕಿಗಳು ಬಂದಿದೆ. ಥ್ಯಾಂಕ್ ಯು ಪ್ರಸನ್ನ ಅಣ್ಣ. ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಸೂಪರ್ ಲೈವ್, ಥ್ಯಾಂಕ್ ಯು ಅಣ್ಣ. ಸಿದ್ದಪ್ಪ ಅವರೇ, ಹಾಯ್ ಹಾಯ್. ಸಿದ್ದಪ್ಪ ಅಜ್ಜ, ಹಾಯ್, ಗುಡ್ ಮಾರ್ನಿಂಗ್. ಟೀ ಆಯಿತಾ ನಿಮ್ಮದು? ಹಾಗೆ ಲೈಕ್ ಕೊಡಿ ಆಯಿತಾ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ.
ಚಪ್ಪಲ್ ತೆಗೆದು ಬರ್ಬೇಕಾ? ಯಾರಿದ್ದೀರಾ ಕಮೆಂಟ್ ಹಾಕಿ. ಅಶೋಕ್ ಬ್ರದರ್ ಹಾಯ್, ಗುಡ್ ಮಾರ್ನಿಂಗ್. ಚಾಂಡಿ చాండి ఇర్నాండి ఎన్నలా అండి. ಅದು ಸ್ಪೆಷಲ್ ಇಡ್ಲಿ ಚಟ್ನಿ ಇರೋದು ಇತ್ತಂడి. ನೀರು ದೋಸೆ ಅಂದೆ, ನೀರು ದೋಸೆ ಚಟ್ನಿಯ ಕಜಿಪ ಅದು ಇತ್ತಂడి. ಬಸ್ ನಂಚಿ ಚಟ್ನಿ
ಮುಲ್ಪ ಇಜ್ಜಿ ದೊಂಬುಂಡು ಬರ್ಸ ಮಾಯ ಆತುಂಡು ಕೋಡ ಒಂಜಿ 11 ಗಂಟೆ ಮುಟ್ಟ ಬತ್ತಿತ್ತುಂಡು ಪಕ್ಕ ಬರ್ಸ ಇಜ್ಜಿ ಮಾಯ ಏರ್ ಮಲ್ತುಂಡು ಗೊತ್ತುಜ್ಜಿ ಏರ್ ಮಲ್ತೆರ ದೇವೆರ ಅಂದು ದೇವೆರ್ ಮಾಯ ಮಲ್ತುಂಡು ಬರ್ಸೋನ್ ಈರ್ನ ಲೈವ್ ಮಾರ್ನಿಂಗ್ ಇಜ್ಜಿ ಫ್ರೀ ಇತ್ತಂಡು ಅಂಚೆ ಮಲ್ತಾನೆ ಎನ್ನ 3 ಗಂಟೆಗೆ ಇನಿ ಒಂದು ಟುಗೆದರ್ ಲೈವ್ ಉಂಡಿನಿ 3 ಗಂಟೆಗೆ ಫ್ರೀ ಇತ್ತಂಡ ಬಲ್ಲೆ ಇನಿ ಒಂಜಿ ಅಪರೂಪದ ಗೆಸ್ಟ್ ಉಲ್ಲೇರ್ ಲೈವ್ಡು ಭಾರಿ ಅಪರೂಪದಾರ್ ಏರಿಂದು ಬೊಕ್ಕ ತೂಲವೆ ಸತೀಶ್ ಅಣ್ಣ ಹಾಯ್ ಹಾಯ್ ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಯ್ ಮುದ್ದು ತಂಗಿ ಅಂತ ಹೇಳ್ತಿದ್ದಾರೆ. ಹಾಯ್ ಅಂದೆ ಸಾ ಅಂದು ಭಾರಿ ಅಪರೂಪದವರು ಆರು ತೋರ್ನೆ ತಿಕ್ಕುಜೇರು ಕಡಿಮೆ ತಿಕ್ಕು ಯಾಕೋ ಏನೋ ಜೊತೆಯಲ್ಲಿ ಇರುವೆನು ನನಗೆ ನಾನು ನಿನಗೆ ನೀನು ಅಂತ ಹೇಳ್ತಿದ್ದಾರೆ ರಂಜಿತಣ್ಣ ಹಾಯ್ ಗುಡ್ ಮಾರ್ನಿಂಗ್ ಚಾಡೆ 7 ಲೈಕ್ ಡನ್ ಥ್ಯಾಂಕ್ ಯು. ಸತೀಶ್ ಅಣ್ಣ ಕಾಫಿ ಕೊಡ್ತಿದ್ದೀರಾ? ಲೈವ್ಡು ಏರು ಓದು ನೀ 2 ಜನ ಓದುವ ಕಮೆಂಟ್ ಅವೇ. ಥ್ಯಾಂಕ್ ಯು ಸತೀಶ್ ಅಣ್ಣ. ರಂಜಿತಣ್ಣ ಚಾ ಪರಿಯರ ಬೊಡ್ಚಪ್ಪ ದಾದಿ ಬುಡ್ಚಿ ಈರೆಲ್ಲತ್ತು ನತ್ತಿ ಈರ್ ಲೈವ್ ತೂವರ ಬಲೆ ಬನ್ನಿ ಗೆಸ್ಟ್ ಉಳ್ಳೇರಿ ನೀವರು. ಸತೀಶ್ ಅಣ್ಣ ಥ್ಯಾಂಕ್ ಯು. ಮಾವಿನ ಹಣ್ಣು ಕೊಡ್ತಿದ್ದಾರೆ ಥ್ಯಾಂಕ್ ಯು. ರಂಜಿತಣ್ಣ ಹೋದ್ ಮಾಯ ಇರು ರಂಜಿತಣ್ಣ ಉಳ್ಳಾರ ಹೋದಾಳ ಇರೆಗಿನಿ ವಾಕಿಂಗ್ ಇಜ್ಜ ಉಂಡಿ ನನ್ನತ್ತೆ ಒರ್ಂಬರಕ್ಕೆ ಎಂಡು ಮಲ್ತು ಬಿದ್ದಾಳು ನಾನು ವಾಕಿಂಗ್ ಉಂಡಿತ್ತೆ ಒರ್ಂಬರಕ್ಕೆ. ಅಂದೆ ಅಂದು ಎನ್ನ ವಾಕಿಂಗ್ ಮುಗ್ಗ್ಯಾರ ಇದ್ದದ್ದು ವಾಕಿಂಗ್ ಪಾತರಂ ಬೇಡ ಸುಸ್ತಾಪನ್ ಬೊಕ್ಕ ಐಕೆ ವಾಕಿಂಗ್ ಪಾತಿರ್ಜಿ.
ಇರೆಗ್ ವಾಕಿಂಗ್ ಇಡು ಒಂದು ರೇಸ್ ದಿಂಡ ಇರೆಗ್ ಒಂಜಿ ಪ್ರೈಸ್ ಗ್ಯಾರಂಟಿಯಾ ಅವು ಅಂದು ಎಲ್ಲೆಲ್ಲಿಯ ಪ್ರೈಸ್ ಹಾಕುಜಿ ಮಲ್ಲ ಪ್ರೈಸ್ ಕೊರಿಯರ್ಡ ಮಲ್ಲ ಪ್ರೈಸ್ ದಾದ ಆನೆ ಆನೆ ಅತ್ತಿ ಇಜಿಂಡ ಪ್ಲೇಟ್ ಅಂಚಪುರ ಕೊಡ್ಪೇರತ್ತೆ ಅವು ಏರಿಬು ಪ್ಲೇಟ್ ರಾಶಿ ಉಂಡು ಬೇತೆ ಪ್ರೈಸ್ ಅಪರೂಪದ ಪ್ರೈಸ್ ಇಪ್ಪು ಅತ್ತೆ ಕೆಲವು ಅವು ನಮಕ್ ಮಸ್ತ್ ಅಗತ್ಯ ಇಪ್ಪುಂತುಲೆ ಅವು ಎನ್ನ ಡೈಲಾಗ್ಗೆ ಎಂದು ಪೂರ ಬಲಿಪೇರ ಅಂದಿತ್ತು ಸ್ಪೂನಾ ಸ್ಪೂನಾ ಮಂಡೇರ್ನ ಹೈಡ್ ಇಡ್ತಲಿಕ್ಕೆ ಅಂತ ಅಕ್ಲಪುರಕ್ಕೆ ಬಿಗೋರು ಅಂದ್ಬಿಡೇರು ಮೊದಲು ಏನ ಪನ್ಪುಲ್ಲ ಚಿನ್ನಪ್ಪ ಏರ್ನ ಅಂದಿ ಕೃಷ್ಣಣ್ಣ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಚಾಂಡೆ ലൈവ് എന്ന് പറഞ്ഞാൽ 10 ജൂണിലെ ಕುಳ್ಳಿಯನ್ನು ಹುಡುಕಿಟ್ಟವರಿಗೆ ಬಹುಮಾನ. ಹೌದಾ? ಎಂಥ ಬಹುಮಾನ ಕೃಷ್ಣಣ್ಣ? ನಾನಿದ್ದೇನೆ, ನಾನು ಎಲ್ಲಿಗೂ ಹೋಗಿಲ್ಲ. ಚಾಂಡಗೆಂಡೆ ತಿಂಡಿಯನಗೆಂಡೆ ಪಂಡೆ ಬೇಗ ಪಂಡ್ಲೆ ಇಂಕ ಕೊಡ್ತಾಂಡು ನಿಜಾರ. ಎಂಥವ ಬೆಳಿಗ್ಗೆಲ್ಲ ಬೆಳಿಗ್ಗೆನೆ ಮಾಡಿದ್ದು, ಮತ್ತು ನೀವೆಲ್ಲ ಮಾಡ್ತೀರಲ್ಲ ಅದಕ್ಕೆ. ಮಧ್ಯಾಹ್ನ ಟುಗೆದರ್ ಲೈವ್ ಇದೆ 3 ಗಂಟೆಗೆ. ಅದರಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ,
ಚಾಡು ಉಪ್ಪಿಟ್ಟು ಅಂದ ಸ್ಪೆಷಲ್ ಗೆಸ್ಟ್ ಉಳ್ಳೇರಿ ನಿನ್ನ ಟುಗೆದರ್ ಲೈವ್ ಏರಿಂದ ಪನ್ಪುಜಿ ಸರ್ಪ್ರೈಸ್ ಎರ್ನಾಡ ದಾದ ತಿಂಡಿ ಎನ್ನಾಡಿ ಎಂಕ್ ಇಡ್ಲಿ ಇತ್ತೇವೆ పనొడిసిపోద్ది చెప్పులే చెప్పారు బేలైపోవండి దాని చెప్పునికి బస్ ఇచ్చాను ಓಕೆ ಲೈವ್ ಎಂಡ್ ಮಲ್ಪ ಪಿದ್ದಾಡೋಡಿಂಕ್ ಬಾಯ್ ಬಾಯ್ ಕೃಷ್ಣಣ್ಣ ಬಾಯ್ ಅಶೋಕಣ್ಣ ಬಾಯ್ ಮತ್ತು ಯಾರು ಸತೀಶ್ ಅಣ್ಣ ರಂಜಿತಣ್ಣ ಆಮೇಲೆ ಪ್ರಸನ್ನ ಅಣ್ಣ ಯಾರೆಲ್ಲ ಲೈವ್ ಮಾಡೋರಿಗೂ ಥ್ಯಾಂಕ್ ಯು 3 ಗಂಟೆಗೆ ಸಿಗ್ತೀನಿ ಒಲ್ಪೊಲ್ಲರು ಇಲ್ಲಡುಲ್ಲಿ ಕಾಲ್ ಓಕೆ ಮಲ್ಪ ಯಾನಿತ ಪಿದಾಡ್ನಿ ಪೀಟ್ ಉಂತ್ಲಿ ಬಾಯ್ ಬಕ್ಕ ತಿಕ್ಕುವ ಬಾಯ್